ನಮ್ಮ ಮ್ಯಾನ್ಸಿಟಿ ಪಟ್ಟಣದಲ್ಲಿ ಕೊಡ್ತೀವಿ ಮಧ್ಯೆ ಸ್ವಲ್ಪ ಬರ್ತದೆ. ಹಾಗೆ ನಾವು ಒಟ್ಟಿಗೆ ಜಾಯಿಂಟ್ ಮಾಡಿ ಪಟ್ಟಣ ಪರ್ಚೇಸ್ ಮಾಡಿ 10 ಎಕರೆ ಸರಕಾರದ ಮಾಡಿ 30 ಎಕರೆ ಮಾಡೋದು ದೊಡ್ಡ ಪ್ರಪೋಸಲ್ ಮಾಡಿ ಒಳ್ಳೆ ಬಾಡಿಯವರ ಜಾಗ ಉಂಟಲ್ಲ 14 ಎಕರೆ ಮತ್ತೆ ನೋಡುವಾಗ ಅವ್ರದ್ದು 2 ಎಕರೆ ಅವರ ಮಂಗಳೂರಿಯವರ ಮನೆಗೆ ಹೋಗಿದೆ. ಅವರು ಕೆಲವರು ಬಾಂಬೆ ಕೊಡುದಿಲ್ಲ ಜಾಗ ಮಾತ್ರ ಬಹಳ ಜನ ಇದೆ. ಒಂದೇ ಸರ್ವೆ ನಂಬರ್ಗೆ ಇರಬೇಕು, 15 ಎಕರೆ ಸಿಂಗಲ್ ಸರ್ವೆ ನಂಬರ್ ಈಗಲೂ ಇದೆ. ನಾವು ನೋಡಿ ಎಲ್ಲ ಅಧ್ಯಕ್ಷರಲ್ಲಿ ಹೋಗಿ ಕಳೆದ ನಾವು ಪ್ರಪೋಸಲ್ ಕೊಡ್ಲಿಲ್ಲ ಅವತ್ತೆ. ಅಲ್ಲ ನಾವು ಫಸ್ಟ್ ಈಗ ನೋಡಿದೀವಲ್ಲ, ಇದು ತುಂಬಾ ಹತ್ತಿರ ಆಗ್ತದೆ. ಮತ್ತೆ ಆ ಕಡೆ ಸುಳ್ಯದಿಂದ ಬರುವವರೆಗೆ ಇದು ಹತ್ತಿರ, ಸುಳ್ಯದ್ದು ಹತ್ತಿರ ಆಗ್ತದೆ. ಹೆಚ್ಚಿನ ಹಾಲು ಬರುವಂತದ್ದು ಇವರ ಕಡೆ ಬೆಳ್ತಂಗಡಿ, ಲೀಸ್ಟ್ ಅಲ್ಲ, ಒಕ್ಕೂಟದಲ್ಲಿ ಹೈಯೆಸ್ಟ್ ಬೆಳ್ತಂಗಡಿ ತಾಲೂಕು, ಸೆಕೆಂಡ್ ಕುಂದಾಪುರ. ನೋಡಿ, ಯಾಕಂದ್ರೆ ಇನ್ನು ಅಲ್ಲಿ ಹೋಗುವ ಪುನಃ ಅದು ಅಬ್ಜೆಕ್ಷನ್ಗಳು ಅದು ಇದು ಬರುವಂತದ್ದು ಇಲ್ಲಿ ಇಲ್ಲ. ಇಲ್ಲಿ ನಾವು ಇಂಡಸ್ಟ್ರಿಯಲ್ ಲ್ಯಾಂಡಿಗೆ ಅಂತ 80 ಎಕರೆ ಜಾಗ ಇದ್ದದಲ್ಲಿ ಈಗ ಸ್ಪೆಸಿಫೈ ಅಲ್ಲಿ ಈಗ ಯಾರು ಇಲ್ಲಿ ನೋಡಿರುವಂತದ್ದು ಅಲ್ಲಿ ಯಾವ್ದು ಬೇರೆ ಇದರಲ್ಲಿ ಯಾವ್ದು ಅಬ್ಜೆಕ್ಷನ್ ಇಲ್ಲದಿರುವಂತ ಜಾಗ ಅಲ್ಲ. ಈಗ 20 ಎಕರೆ ಯಾವ ಅಬ್ಜೆಕ್ಷನ್ ಇಲ್ಲ ಗ್ರಾಂಟ್ ರೂಲ್ಸ್ ಪ್ರಕಾರ ಏನಿದೆ ನಾವು ಪ್ರಪೋಸ್ ಕಳಿಸ್ಕೊಡ್ತೀವಿ. ಡಿಸಿ ಗೌರ್ಮೆಂಟ್ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಕಳಿಸಿ ಕಳಿಸ್ಬೇಕು ಡಿಸಿ ಅವರಿಗೆ, ಡಿಸಿ ರೆಕಮೆಂಡ್ ಮಾಡಿ ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ರೆವಿನ್ಯೂ ಸೆಕ್ರೆಟರಿ, ರೆವಿನ್ಯೂ ಮಿನಿಸ್ಟರ್ ಹತ್ರ ಮಾತಾಡಿ ಕ್ಯಾಬಿನೆಟ್ಗೆ ಕಳಿಸೋದು ಸಹ ನಮ್ಮ. ಸೊ ಅಲ್ಲಿಂದ ಅವರು ರಿಸರ್ವ್ ಅದಕ್ಕೆ ಇದು ಮಾಡ್ತಾರೆ, ಏನು ಗೌರ್ಮೆಂಟ್ ಮೇಲೆ. ಫಸ್ಟ್ ನೀವು ಸೂಟಬಿಲಿಟಿ ನೋಡಿ ನಮಗೆ ನೋಡಿನೇ ಕೊಟ್ಬಿಡಿ. ಯಾಕಂದ್ರೆ ಮತ್ತೆ ನಾವು ಮತ್ತೆ ಚೇಂಜ್ ಮಾಡೋದು ಸೂಟಬಿಲಿಟಿ ನೋಡಿ ಇವತ್ತೇ ಆ ಕೆಲಸ ಮುಗಿಸಿ ವಿಸಿಟ್ ಮಾಡಿದ್ದಾರೆ. ಒಂದು ಪುರಿಯ ಹೊಸ ಸರ್ಕಾರ ಬರುವಾಗ ಅದು ನಿಮ್ಮ ಮಟ್ಟದಲ್ಲಿ ನಿಮ್ಮ ಹಾಲು ಮಂಡಳಿ ಅದಕ್ಕೆ ಮಂತ್ರಿಗಳು ಯಾರ್ಯಾರಿದ್ದಾರೆ ಅದನ್ನು ನೀವು ಮಾಡಿಕೊಂಡು ಮಾಡಿದರೆ ನಮ್ಮ ಸಹಕಾರ ಅದಕ್ಕೆ ಕೊಡುತ್ತೆ. ರೈತರಿಗೆ ಒಳ್ಳೆ ರೇಟ್ ಸಿಗಬೇಕು. ನೀವು ಹೇಳಿದಾಗೆ ಏನು ಸಬ್ಸಿಡಿ ಕೊಡುತ್ತೆ ರೈತರಿಗೆ. ಈಗ ಎಲ್ಲ ನಮ್ಮ ಮನೆಯಲ್ಲಿ ನಾವು ಹಸು ಸಾಕ್ತೇವೆ, ಅದು ಲಾಸ್ ಅಲ್ಲೇ ಸಾಕ್ತಾ ಇರುವಂಥದ್ದು, ಅದರಲ್ಲಿ ಏನು ಉತ್ಪತ್ತಿಲ್ಲ. ನನ್ನ ಅಮ್ಮನಿಗೆ ಒಂದು ಹಸು ಬೇಕು ಅಂತ ಹೇಳ್ಬಿಟ್ಟು 3-4 ಹಸು ಸಾಕ್ತಾರೆ. ಈಗ ಆಸ್ಪತ್ರೆಯಲ್ಲಿ ಮಲಗಿದ್ರೆ ಅವ್ರಿಗೆ ಹಸು ಇದ್ದೇ ನೆನಪು, ಮಕ್ಕಳಿಗೆ ನೆನಪಿಲ್ಲ. ಆ ರೀತಿ ಅವ್ರಿಗೆ ಬಾಂಧವ್ಯ ಇರುವುದರಿಂದ ಈ ಹಾಲು ಉತ್ಪಾದನೆ ನಮ್ಮ ಭಾಗದಲ್ಲಿ ನಡೀತದೆ ಅಂತ ಹೇಳ್ಬೋದು. ಇದು ಬರೀ ಹಣಕಾಸಿನ ವ್ಯವಸ್ಥೆ ಅಲ್ಲ, ಇದು ಬಾಂಧವ್ಯದ ವ್ಯವಸ್ಥೆಯಲ್ಲಿ ನಡೀತಾ ಇದೆ. ಈ ಉದ್ಯಮಕ್ಕೆ ನಾವು ಪೂರ್ತಿ ರೀತಿಯ ಎಲ್ಲ ರೀತಿಯ ಸಹಕಾರಗಳನ್ನು ನಾವು ಕೊಡ್ತೇವೆ. ನಾವು ಜಾಗ ಅಲರ್ಟ್ ಮಾಡೋ ಮೊದಲು ನಾವು ಅದರಲ್ಲಿ ಒಂದು ಕಂಡೀಷನ್ ಆಗ್ತದೆ. ಯಾಕಂತಂದ್ರೆ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ದಿಸ್ ಪ್ರಾಜೆಕ್ಟ್ ಇನ್ ಅ ಪರ್ಟಿಕ್ಯುಲರ್ ಪೀರಿಯಡ್. ಸೊ ಅದರ್ವೈಸ್ ನಾವು ಜಾಗ ಅಲಾಟ್ಮೆಂಟ್ ಮಾಡಬೇಕು, ಆನಂತರ ಬೋರ್ಡಲ್ಲಿ ಆಗಲಿಲ್ಲ, ಇದಾಗಲಿಲ್ಲ, ಬೈ ಚಾನ್ಸ್ ನಮಗೆ ಬೇರೆ ಏನಾದರೂ ವ್ಯವಸ್ಥೆಗಳಿಗೆ ಜೋಡಣೆ ಮಾಡಬೇಕಾಗಿದೆ, ಆರ್ಡರ್ ವಿಲ್ ಬಿ ಆಟೋಮೆಟಿಕಲಿ ಸ್ಟ್ಯಾಂಡ್ ಕ್ಯಾನ್ಸಲ್. ಮಾಡೋದೇ ಅನಿವಾರ್ಯ. ಪುತ್ತೂರಿನಲ್ಲಿ 15 ವರ್ಷಗಳ ನಾನೇ ಅದಕ್ಕೆ ಹೇಳಿದ್ರು, ಇಲೆಕ್ಷನ್ ಮರದಿವಸ ಇವ್ರ ಹತ್ರ ಹೇಳಿದ್ವಿ ನಾವು ಮಾಡಲೇಬೇಕು ಪುತ್ತೂರಿಗೆ, ನಮ್ಮ ಟರ್ಮಲ್ಲಿ ಮಾಡಬೇಕು. ನಾವು ಅದಕ್ಕೋಸ್ಕರ ಬಂದದ್ದು. ನಾವು 1-1.5 ವರ್ಷದೊಳಗೆ ಅದು ಈ ಪ್ಲಾಂಟ್ ಅನ್ನು ನೀವು ಜಾಗ ಕೊಟ್ಟರೆ ಮಾಡಿಯೇ ಮಾಡ್ತೀವಿ. ಇದು ಆಕ್ಚುಲಿ ಈ ಮುಂದಿನ ಒಂದು ಪ್ರಪೋಸಲ್ ಬಂದಿತ್ತು ತಮ್ಮಿನಂತ ಮುಂಚೆ ಒಂದು ಪ್ರಪೋಸಲ್ ಬಂದಿತ್ತು. ಆಕ್ಚುಲಿ ನೀವು ಆ ಸರಿ ಸೆಲೆಕ್ಟ್ ಮಾಡಿದ ಜಾಗ ಫಾರೆಸ್ಟ್ ತುಂಬ ಫಾರೆಸ್ಟ್ ಇತ್ತು. ಹಾಗಾಗಿ ನಾವು ರಿಡ್ಯೂಸ್ ಮಾಡಿ 7 ಎಕರೆ ಬಂತು. 7 ಎಕರೆ ಸಫಿಷಿಯೆಂಟ್ ಅಲ್ಲ ಅಂತ ಈಗ ನಾವು ಐಡೆಂಟಿಫೈ ಮಾಡೋ ಜಾಗ ಐಡೆಂಟಿಫೈ ಮಾಡಿದ್ದೀವಿ ಅಂತ ನೋಡ್ಬೋದು. ಫೆಸಿಬಿಲಿಟಿ ನೋಡಿ
ಫಿಸಿಬಿಲಿಟಿ ನೋಡಿ ನೀವು ಆ್ಯಕ್ಚುಲಿ DPR ಸಬ್ಮಿಟ್ ಮಾಡಿದ್ರೆ ಬೆಸ್ಟ್ ಡೈರೆಕ್ಟ್ DPR ಸಬ್ಮಿಟ್ ಮಾಡಿದ್ರೆ DPR ಅವರ ಇಂಟರ್ನಲ್ ನಮಗೆ ಏನು ಬರೋದಿಲ್ಲ. ಫೈನಾನ್ಷಿಯಲ್ ದೇ ಆರ್ ಕನೆಕ್ಟೆಡ್. ಅವ್ರ ರಿಕ್ವೆಸ್ಟ್ ಲೆಟರ್ ಕೊಟ್ಟ ಕೂಡಲೇ ನಾವು ನಮ್ಮಲ್ಲಿ ಒಂದು ಇದು ಮಾಡಿಬಿಟ್ಟು KDB ಹೋಗಿ ಬರುವಾಗ ಈ ಜಾಗ ಸಿಗಬೇಕಾದ್ರೆ ನಿಮಗೆ ಇನ್ನು 2 ವರ್ಷ ಬೇಕು. ಅದು ಆಗಲಿಕ್ಕೆ ನೀವು ಜಾಗ ಓಕೆ ಅಂತ ಹೇಳಿದ್ರೆ ಕೂಡಲೇ ಅದನ್ನು ಕ್ಯಾಬಿನೆಟ್ಗೆ ಕಳಿಸಿ. ಇಲ್ಲಿಂದ ನಾವು ಪ್ರಸ್ತಾವನೆ ನಾವು ಕಳಿಸ್ಕೊಡ್ತೀವಿ. ಕ್ಯಾಬಿನೆಟ್ಗೆ ಕಳಿಸಿ ಒಂದು 2-3 ಕ್ಯಾಬಿನೆಟಲ್ಲಿ ಈಗ 1 ತಿಂಗಳು 2 ತಿಂಗಳವರೆಗೆ ಜಾಗವನ್ನು ಅಲ್ಲಿ ಸರ್ಕಾರಿ ದರ ಏನಿದೆ ಮಿನಿಮಮ್ ಸರ್ಕಾರಿ ಸಬ್ ರಿಜಿಸ್ಟರ್ ಕಮರ್ಷಿಯಲ್ ಹಾಕುದಿಲ್ಲ. ಸಬ್ ರಿಜಿಸ್ಟರ್ ರೇಟ್ ಕಮರ್ಷಿಯಲ್ ನಾನ್ ಅಗ್ರಿಕಲ್ಚರ್ ಜಾಗ ಏನಿದೆ ಅದನ್ನು ಕೊಡುವಂಥ ವ್ಯಾಲ್ಯೂ ಮಿನಿಮಮ್ ಮಾಡಿ ಅದನ್ನೆಲ್ಲ ನಾವು ಮಾಡ್ತೀವಿ. ಕ್ಯಾಬಿನೆಟ್ಗೆ ಹೋಗಿ ನಿಮಗೆ ಜಾಗ ಅಪ್ರೂವಲ್ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಸೊ ಇಮಿಡಿಯೇಟ್ಲಿ ಯು ಕ್ಯಾನ್ ಟೇಕ್ ಅಪ್ ದ ಪ್ರೊಜೆಕ್ಟ್ಸ್. ಅದಕ್ಕೆ ವಿಶ್ವಾಸದಿಂದ ನಂಬಿ ಎಂತ ಅವರಿಗೆ ಮಂಜೂರು ಮಾಡಬೇಕಾಗಿ ಅಂತ ಕೊಡಬೇಕು. ಆ ರೀತಿ ಪ್ರಸ್ತಾವನೆ ಇಲ್ಲಿಂದ ಹೋದರೆ ನಿಮಗೆ ಪುನಃ ಅದು ಚೇಂಜ್ ಆಫ್ ಲ್ಯಾಂಡ್ ಯೂಸು ಬಾಕಿದು ಯಾವುದೇ ವಿಚಾರಗಳು ಬರುವುದಿಲ್ಲ. ಆ ರೀತಿ ಮಾಡುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೀವಿ. ನಿಮ್ಮ ಹತ್ರ ನಾವು ಏನಂತೀವಿ, ನಮಗೆ ಇಲ್ಲಿ ಜಾಬ್ ಕ್ರಿಯೇಷನ್ ಆಗಬೇಕು. ಕನಿಷ್ಠ ನೀವೀಗ ಹೇಳಿದಾಗ ಒಂದು 150-200 ಜನ ಅಲ್ಲಿ ಪರ್ಮನೆಂಟ್ ವರ್ಕರ್ಸ್ ಇರ್ತಾರೆ. ಅದಕ್ಕೆ ರಿಲೇಟೆಡ್ ಕಮಿಟೆಡ್ ವರ್ಕರ್ಸು ತುಂಬ ಜನ ಇರ್ತಾರೆ. ನಾನೀಗ ಮಂಗಳೂರು ಡೈರಿಯಲ್ಲಿ ನೋಡಿದ್ದೀನಿ, ಸಾಧಾರಣ ಒಂದು 150-200 ಟ್ರಕ್ಕುಗಳು ಡೈಲಿ ಓಡ್ತಾರೆ. ಆನಂತರ ಡಿಸ್ಟ್ರಿಬ್ಯೂಷನ್ಗೆ ಹೋಗುವಂಥ ಕೆಲಸಗಳು, ಆನಂತರ ನಿಮ್ಮ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಗಳನ್ನು ಇಲ್ಲಿ ಮಾಡಿದರೆ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಬಿಸ್ನೆಸ್ಗೆ ಇದಾಗ್ತದೆ. ಬೇರೆ ಬೇರೆ ಇಲ್ಲಿ ಕನೆಕ್ಟ್ ಬರುವಂಥದ್ದು, ಹಾಲು ಬರುವಂಥದ್ದು, ಹೋಗುವಂಥದ್ದು, ರಿಲೇಟೆಡ್ ಬಿಸ್ನೆಸ್ಸು ಜನರೇಟ್ ಆಗ್ತದೆ. ನಮ್ಮ ಉದ್ದೇಶ ಅಷ್ಟೇ. ಆ ರೀತಿ ನೀವು ಮಾಡೋದಿದ್ರೆ ನಮ್ಮ ಸಹಕಾರ ಪೂರ್ತಿ ಇದೆ. ಸರ್ಕಾರದ ಹಣಕಾಸಿನ ವ್ಯವಸ್ಥೆಗೆ ನಾವು ಯಾವುದೇ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ನೀವು ಹೇಳಿರುವಂಥದ್ದು ಸಬ್ಸಿಡಿ ಬಗ್ಗೆ. ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀರು ಕೊಡುವಂಥ ಕೆಲಸವನ್ನು 24 hours ನೀರು ಕೊಡುವಂಥ ಕೆಲಸವನ್ನು ಆಲ್ರೆಡಿ ಟೆಂಡರ್ ಕರೆಯುವ ಹಂತಕ್ಕೆ ನಾವು ಮುಟ್ಟಿದ್ವಿ. ಅಂದರೆ ಪ್ರಪೋಸಲ್ ರೆಡಿ ಆಯಿತು, ಕ್ಯಾಬಿನೆಟ್ಗೆ ಹೋಗಬೇಕು. ನಿನ್ನೆ ಮುಖ್ಯಮಂತ್ರಿ ಹತ್ರ ಅದನ್ನು ಮಾತಾಡುವಂಥ ಕೆಲಸ ಮಾಡಿದ್ದೀನಿ. ಅದಕ್ಕೆ 50% ಸೆಂಟ್ರಲ್ ಗೌರ್ಮೆಂಟು, 50% ಸ್ಟೇಟ್ ಗೌರ್ಮೆಂಟ್ ಫಂಡ್ ಇರುವುದರಿಂದ ಅದು ಇನ್ನು 2 ವರ್ಷದ ಒಳಗೆ ಅಪ್ರೂವಲ್ ಆದರೆ ಮಾತ್ರ ಆ ಪ್ರಾಜೆಕ್ಟ್ ಇರ್ತದೆ. ಆನಂತರ ಆ ಪ್ರಾಜೆಕ್ಟ್ ಇಲ್ಲ, ಅದರ ಟೈಮ್ ಮುಗಿರ್ತದೆ. ಅದಕ್ಕೆ ಅದನ್ನೆಲ್ಲ ನಿನ್ನೆ ಮುಖ್ಯಮಂತ್ರಿ ಅವರಿಗೆ ಅದನ್ನು ವಿವರಿಸುವಂಥ ಕೆಲಸ ಮಾಡಿದ್ದೀನಿ. ಕೂಡಲೇ ಅದಕ್ಕೆ ಅನುಮತಿ ಕೊಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದೆ. ಅದರಲ್ಲಿ ಸುಳ್ಯಕ್ಕೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಜೋಡಣೆ ಮಾಡಿಕೊಂಡಿದ್ದೀವಿ. ಸೊ ನೀರಿನ ವ್ಯವಸ್ಥೆ ನಿಮಗೆ ಯಾವುದೇ ತೊಂದರೆಗಳಾಗುವುದಿಲ್ಲ. 2 ಡ್ಯಾಮಿಂದ, ಒಂದು ಅಲಂಕಾರದಿಂದ ಲಿಫ್ಟ್ ಮಾಡ್ತೀವಿ, ಒಂದು GMR ಡ್ಯಾಮಿಂದ ಫಿಲ್ಟ್ರೇಷನ್ ವಾಟರ್ ನಿಮಗೆ ಸಿಗ್ತದೆ. ಇಟ್ ವಿಲ್ ಬಿ ಡೆಲಿವರ್ಡ್ ವಿದಿನ್ 2 years, 1.5 years ಆಫ್ ಇರೋದು. ಆದರೆ ಮ್ಯಾಕ್ಸಿಮಮ್ ನಿಮಗೆ ಓಕೆ ಅಂತ ಹೇಳಿದ್ರೆ ನಾನು ಹಿಂದಿನ ಪ್ರಸ್ತಾವನೆ ಎಲ್ಲ ಹೇಗಿತ್ತು ಅಂದರೆ KDBಗೆ ಹೋಗ್ಬಿಟ್ಟು ಈಗ ನಾವು ಇದರ ಸಾಧಕ ಭಾಗವನ್ನು ನಿಮಗೆ ಅಧ್ಯಕ್ಷರು ಹೇಳಿದಾಗೆ ನಮಗೆ ಹಣಕಾಸಿನ ವ್ಯವಸ್ಥೆ ಜೋಡಣೆ ಮಾಡಬೇಕಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ. ನೀವು ಸರ್ಕಾರದ ದುಡ್ಡಿನ ಯೋಜನೆ ಇಟ್ಕೊಂಡ್ರೆ ನಾವು ಇಮಿಡಿಯೇಟ್ ಸರ್ಕಾರದಿಂದ 100 ಕೋಟಿ ಕೊಡಿ, 50 ಕೋಟಿ ಕೊಡಿ ಅಂತ ಈಗ ಸರ್ಕಾರದಿಂದ ದುಡ್ಡು ಬರಲಿಕ್ಕೆ ಜಾಗ ಮಿನಿಮಮ್ ರೇಟಲ್ಲಿ, ಬೇಸ್ ರೇಟಲ್ಲಿ ಕೊಡಿಸುವಂಥ ಕೆಲಸ ನನ್ನ ಅಧಿಕಾರಿಗಳು ಅದಕ್ಕೆ ಸಹಕಾರ ಕೊಡ್ತಾರೆ. ನಾವು ಅದನ್ನು ಮಾಡಿಸುವಂಥ ಕೆಲಸ ಆದಷ್ಟು ಬೇಗ 2-3 ಕ್ಯಾಂಡಿಡೇಟಲ್ಲಿ ಅದನ್ನು ಕೊಡಿಸುವಂಥ, ಯಾಕಂದರೆ ಸರ್ಕಾರಿ ಸಂಸ್ಥೆಗೆ ಕೊಡುವಂಥದ್ದು. ಅದರಲ್ಲಿ ಏನು ಜಾಗ ಇದ್ದದನ್ನು ಸರ್ಕಾರಿ ಸಂಸ್ಥೆಗೆ ಕೊಡುವಂಥದ್ದು. ಅದನ್ನು ನೀವು ಮಾಡಿದರೆ ಬಾಕಿ ಪೂರ್ತಿ ಸಹಕಾರ ನಿಮಗೆ ಯಾವುದೆಲ್ಲ ಈ ಪುತ್ತೂರಿನ ಈ ಭಾಗದಲ್ಲಿ ಏನೆಲ್ಲ ಸಹಕಾರ ಬೇಕು ಅಧಿಕಾರಿ ವರ್ಗದಿಂದ ನಮ್ಮ ಕಡೆಯಿಂದ ಪೂರ್ತಿ ಸಹಕಾರ ಕೊಡುವಂಥ ಕೆಲಸ. ನಿಮಗೆ ಪರ್ಮಿಷನ್ ಆಗಲಿ, ಅದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಲಿ, ಅದು ಕೊಡುವಾಗಲೇ ಅದನ್ನು ಕಮರ್ಷಿಯಲ್ ಈ ಉದ್ಯಮ ಅಂತ ಕೊಟ್ಟರೆ ಪುನಃ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಹೋಗೋ ಅವಶ್ಯಕತೆ ಇಲ್ಲ. ನೀವು ಅದನ್ನು ಇಲ್ಲಿಂದ ಫೈಲ್ ತಗೊಂಡು ಹೋಗೋದ್ರಲ್ಲೇ ಅದನ್ನು ಆ ರೀತಿ ಬಿಲ್ಡಪ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲದ ಪುನಃ ಅದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಹೋಗಿ ಅದೊಂದು 2-3 ತಿಂಗಳು ಪ್ರೋಸೆಸ್ ಆಗ್ತದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. DG ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ DG ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.